ನಿಮ್ಮಿಂದಾಗಿ ನನಗೆ ಸಪೋರ್ಟ್ ಸಿಕ್ಕಿದೆ, ಹಾಗಾಗಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ಸೊ ಇನ್ನು ಯಾವಾಗ ಮಳೆ ಬರ್ತದೆ ಅಂತ ನೋಡಬೇಕಷ್ಟೇ. ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಸ್ಟಾಪ್ ಇಲ್ಲ. ಹೌದೌದೌದೌದೌದೌದು, ಮೆಲ್ಲ ಅಂಚಿ ಬೂರು ಬರು ತಾಗು ಜಜಾ ಜಜಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನನ್ನ ವ್ಲಾಗ್ ನೋಡೋರಿಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದರೆ, ಸೊ ಇನ್ನು ಮುಂದೆ ನನ್ನ ವ್ಲಾಗ್ ನೋಡೋರಲ್ಲಿ ಒಂದು ಕ್ವೆಶನ್ ಕೇಳ್ತೇನೆ. ವೀಕ್ಲಿ ಯಾವಾಗೂ ಕೂಡ ಆಗಿರ್ಬೋದು, ವೀಕ್ನ ಮಿಡ್ಲಲ್ಲಿ ಒಂದು ಕ್ವೆಶನ್, ವೀಕಿಗೆ ಒಂದು ಕ್ವೆಶನ್ ಕೇಳ್ತೇನೆ. ಸೊ ಅದಕ್ಕೆ ಯಾರು ಆನ್ಸರ್ ಮಾಡ್ತಾರೋ ಸೊ ಅವರಿಗೆ ಒಂದು ಅಟ್ರಾಕ್ಟಿವ್ ಗಿಫ್ಟನ್ನು ಕಳಿಸಿಕೊಡ್ತೇನೆ. ಸೊ ಹೇಗೆ ಏನು ಎತ್ತ ಇನ್ನೊಂದು ವಿಷಯ ಕೂಡ ಹೇಳಿಕೊಟ್ಟು ಅದಕ್ಕೂ ಮುನ್ನ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಗೈಸ್, ಆಗಲೇ ಹೇಳಿದಾಗೆ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೆ ಸೊ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದರೆ, ಸೊ ಇನ್ನು ಮಗು ಇಲ್ಲೇ ಇದ್ದಾಳೆ, ಹಾಗಾಗಿ ಅಂತ ಹೇಳ್ತಿದ್ದಾಳೆ. ಎಸ್, ಏನಪ್ಪ ಅಂತ ಹೇಳಿದರೆ, ಇನ್ನು ನಿಮ್ಮಿಂದಾಗಿ ನನಗೆ ಸಪೋರ್ಟ್ ಸಿಕ್ಕಿರೋದು ಯೂಟ್ಯೂಬ್ ವೀಡಿಯೋಸ್ ಮಾಡಲಿಕ್ಕೆ. ಸೊ ನೀವು ನೋಡ್ತಾ ಇರೋದ್ರಿಂದಲೇ ನನಗೆ ಕೂಡ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ಮಂತಿಂದ. ಸೊ ಆಲ್ರೆಡಿ ಮೆಸೇಜ್ ಎಲ್ಲ ಬಂದಿದೆ, ಇನ್ಕಮ್ ಬಂದ ನಂತರ ಎಷ್ಟು ಏನು ಎತ್ತ ಅಂತ ಹೇಳ್ತೇನೆ. ಸೊ ಹಾಗಾಗಿ ನಿಮಗೆ ಕೂಡ ಒಂದು ಗುಡ್ ನ್ಯೂಸ್ ಕೊಡುವ ಅಂತ. ಏನಪ್ಪ ಅಂತ ಹೇಳಿದರೆ, ಇನ್ನು ನೀವು ನನ್ನ ಯೂಟ್ಯೂಬ್ದು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಒಂದು ಕ್ವೆಶನ್ ಕೇಳ್ತೇನೆ ನಾನು ವ್ಲಾಗಲ್ಲಿ. ಅದು ಸಂಡೇ ಟು ಸ್ಯಾಟರ್ಡೇ ಯಾವಾಗಲೂ ಆಗಿರ್ಬೋದು, ವಾರದ ಮಿಡ್ಲಲ್ಲಿ, ಒಂದೇ ದಿನ ಅಂತ ಹೇಳಿಕ್ಕಾಗಲ್ಲ, ವಾರದ ಮಿಡ್ಲಲ್ಲಿ ಒಂದು ದಿನ ನಾನು ನಿಮಗೆ ಕ್ವೆಶನ್ ಕೇಳ್ತೇನೆ. ಅದಕ್ಕೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಸೊ ಅವರಿಗೆ ನಾನು ವಾಟ್ಸಪ್ ನಂಬರ್ ಕೊಡ್ತೇನೆ. ವಾಟ್ಸಪ್ಪಿಗೆ ನನಗೆ ಅಡ್ರೆಸ್ ಕಳಿಸಿದರೆ ಅವರಿಗೊಂದು ಅಟ್ರಾಕ್ಟಿವ್ ಗಿಫ್ಟ್ ಸಿಗುತ್ತೆ. ಸೊ ವಾಟ್ಸಪ್ ನಂಬರ್ನ ಡೈರೆಕ್ಟ್ ಹಾಕಲ್ಲ, ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ದಿನ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ನನಗೆ DM ಮಾಡಿದರೆ ಅವರಿಗೆ ನಾನು ವಾಟ್ಸಪ್ ನಂಬರ್ ಕೊಡ್ತೇನೆ. ಸೊ ಅವ್ರು ನನಗೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾದಲ್ಲಿ ಓಕೆ ಅಡ್ರೆಸ್ ಕಳಿಸಿದರೆ ನಾನು ಅವರಿಗೆ ಗಿಫ್ಟ್ ಕಳಿಸಿಕೊಡ್ತೇನೆ. ಪ್ಲಸ್ ಅವರು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡುವ ವಿಡಿಯೋ ನನಗೆ ಕಳಿಸಿದರೆ ಅದನ್ನು ಕೂಡ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೇನೆ. ಸೊ ಇಷ್ಟು ವಾರದಲ್ಲಿ ಯಾವಾಗ ಕೂಡ ಆಗಿರ್ಬೋದು, ವಾರದ ಮಿಡ್ಲಲ್ಲಿ ಒಂದು ಕ್ವೆಶನ್ ಕೇಳ್ತೇನೆ. ಅದಕ್ಕೆ ಯಾರು ಆನ್ಸರ್ ಮಾಡ್ತಾರೋ ಅವರಿಗೆ ನಾನು ಗಿಫ್ಟ್ ಕಳಿಸಿಕೊಡ್ತೇನೆ. ಸೊ ನಿಮ್ಮಿಂದಾಗಿ ನನಗೆ ಸಪೋರ್ಟ್ ಸಿಕ್ಕಿದೆ, ಹಾಗಾಗಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ಸೊ ಇದನ್ನೊಂದು ಹೇಳಲಿಕ್ಕಿತ್ತು ನನಗೆ. ಸೊ ಇನ್ನಷ್ಟು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಲಿಕ್ಕಿದೆ ಇವತ್ತು ಕೂಡ. ನಾಳೆ ಇದನ್ನೆಲ್ಲ ಹಾಕಲಿಕ್ಕುಂಟು. ಮಳೆಗಾಲ ಬಂತಲ್ಲ, ಅದಕ್ಕೆ ಅಮ್ಮ ಎಲ್ಲ ಕಟ್ಟಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಶೀಟ್ ತಂದು ಇದಕ್ಕೆಲ್ಲ ಪೈಂಟ್ ಎಲ್ಲ ತಂದು ಕೊಟ್ಟಿಟ್ಟಿದ್ದಾನೆ. ಹೀಗೆ ಪೈಂಟ್ ಕೊಡೋದ್ರಿಂದ ತುಕ್ಕು ಹಿಡಿಯೋದು ಸ್ವಲ್ಪ ಕಡಿಮೆ ಆಗ್ತದಂತೆ, ಅದಕ್ಕೋಸ್ಕರ ಹೀಗೆ ಪೈಂಟ್ ಎಲ್ಲ ಕೊಟ್ಟಿದ್ದಾನೆ ನೋಡಿ, ಎಲ್ಲೋ ಪೈಂಟ್. ಸೊ ಇದೆಲ್ಲ ನಾಳೆ ಹಾಕಲಿಕ್ಕೆ ನಮ್ಮ ಶಶಿಯನ್ನವರು ಬರ್ತಾರೆ. ಗೊತ್ತುಂಟಲ್ಲ, ಶಶಿಯನ್ನ ನನ್ನ ವ್ಲಾಗಲ್ಲಿ ನೋಡಿದ್ದೀರಲ್ವ, ಅವರು ಬರ್ತಾರೆ. ಅವರು ಮಾಡಿದರೆ ಮಾತ್ರ ನಮಗೆ ಪರ್ಫೆಕ್ಟ್ ಆಗೋದು, ಯಾಕಂದರೆ ಇದು ಕೂಡ ಅವರೇ ಹಾಕಿದ್ದು ಶೀಟೆಲ್ಲ. ಈಗ ನನ್ನ ಅಮ್ಮ ಸದ್ಯಕ್ಕೆ ದ್ರಾಕ್ಷಿ ತಂದಿಟ್ಟಿದ್ದಾರತ್ತೆ ನೋಡಿ, ತಿನ್ಬೇಕೀಗ. ಲಚ್ಚು 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 ಏ ಲಚ್ಚು 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 ಈ ಲಚ್ಚು ನೋಡಿ, ವಸಂತಿ ಅಕ್ಕ ಫುಲ್ ಬ್ಯುಸಿ, ಕೊಡಲಿ ತಗೊಂಡು ಹೋಗ್ತಿದ್ದಾರೆ ವಸಂತಿ ಅಕ್ಕ. ಆ್ಯಕ್ಚುಲಿ ಏನು ಗೊತ್ತಾ, ಕಟ್ಟಿಗೆ ಮಾಡ್ತಾ ಇದ್ದಾರೆ ಮಳೆಗಾಲಕ್ಕೆ. ಸೊ ಹಾಗಾಗಿ ಎಲ್ಲ ಶೀಟೆಲ್ಲ ಹಾಕ್ಲಿಕ್ಕುಂಟು. ಆಗಲೇ ಹೇಳಿದೆ ಅಲ್ವಾ ನಾನು, ಶೀಟೆಲ್ಲ ಹಾಕ್ಲಿಕ್ಕುಂಟು. ಇಲ್ಲಿ ಒಳಗೆ ತುಂಬ ಬಿಸಿ ಬಿಸಿ ಗಾಳಿ, ಹಾಗಾಗಿ ನಾವು ಸ್ವಲ್ಪ ತಂಪಾದ ಗಾಳಿಯನ್ನು ತಗೊಳ್ಳುವ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ, ಮನೆ ಕೂತ್ಕೊಂಡಿದ್ದೇವೆ. ಈಗೆಷ್ಟು ಟೈಮ್, ಒಂದು 6-7 ಗಂಟೆ ಆಗ್ಬೋದಾ ಅಂತ. ಅಲ್ಲ ಮಾರ್ರೆ, ಎಲ್ಲ ಕಡೆ ಮಳೆ ಬಂತಂತೆ, ಎಲ್ಲ ಸ್ಟೇಟಸ್ ಎಲ್ಲ ಹಾಕ್ತಿದ್ದಾರೆ, ಮೊದಲ ವರ್ಷಧಾರೆ ಹಾಗೆ ಹೀಗೆ ಅಂತ. ಬಟ್ ನಮಗೆ ಮಳೆ ಬರ್ತಾ ಇಲ್ಲ, ಇಲ್ಲಿ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹೊರಗೆ ಬಂದು ಕೂತಿದ್ದೇವೆ ನೋಡಿ ನೋಡಿ,
ಹೊರಗೆ ಬಂದು ಕೂತಿದ್ದೇವೆ ನಾನು ಮತ್ತು ಮಗಳು. ಮಳೆ ಬರುವ ಅಂದಾಜಿರ್ತದೆ ಯಾವಾಗಲೂ ಇಷ್ಟೊತ್ತಿಗೆ ಆಗುವಾಗ, ಬಟ್ ಮಳೆ ಬರೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ಕೂಡ ನಮ್ಮ ಹತ್ತಿರದ ಪ್ಲೇಸಿಗೆಲ್ಲ ಮಳೆ ಬಂದಿದೆ ಅಂತೆ, ಈ ಕಡೆ ಪುತ್ತೂರಿಗೆಲ್ಲ ಬಂದಿದೆ, ಮಾಣಿಗೆ ಮಳೆಯೇ ಇಲ್ಲ. ತುಂಬ ಬೇಸರ ಆಗ್ತದೆ ಗೈಸ್. ಇದು ಲಾಗ್ ಹೋಗುವಾಗ ಮಳೆ ಬಂದಿರ್ತದ ಅಂತ. ಇವತ್ತು ಡೇಟ್ ಎಷ್ಟು ಅಂತ ಹೇಳಿಬಿಡ್ತೇನೆ. ಇವತ್ತು ಮೇ 9ಕ್ಕೆ ನಮ್ಮ ಕಡೆ ಮಳೆ ಬರಲಿಲ್ಲ. ಮೇ 8ಕ್ಕೂ ಬರಲಿಲ್ಲ, 7ಕ್ಕೂ ಬರಲಿಲ್ಲ, 6ಕ್ಕೂ ಬರಲಿಲ್ಲ. ಸೊ ಇನ್ನು ಯಾವಾಗ ಮಳೆ ಬರ್ತದೆ ಅಂತ ನೋಡಬೇಕಷ್ಟೆ. ಚೆನ್ನಾಗಿ ಗಾಳಿ ಬೀಸುವಾಗ ಈಗ ಮಳೆ ಬರ್ತದೆ ಅಂತ ಮೋಡ ಹಾಕುವಾಗಲೂ ಕೂಡ ಅಷ್ಟೇ, ಮಳೆ ಬರ್ತದೆ ಬರೋದೇ ಇಲ್ಲ. ಮಳೆಯಲ್ಲಿ ಗುಡುಗು ಬರ್ತದೆ ಲೈಟಾಗಿ ಅಷ್ಟೇ. ಎಲ್ಲ ಕಡೆ ಮೊದಲ ವರ್ಷಧಾರೆ. ಬ್ಯಾಂಗ್ಳೂರಲ್ಲಂತೂ ಮಳೆ ಅಂತೆಲ್ಲ ವೀಡಿಯೋ ಫೋಟೋ ಎಲ್ಲ ಹಾಕುವಾಗ ನನಗೆ ಆಸೆ ಆಗ್ತದೆ ಇಲ್ಲಿ ಯಾವಾಗ ಮಳೆ ಬರ್ತದೆ ಅಂತ. ಮಳೆಗಾಗಿ ಕಾಯುತ್ತಿರುವ ಮಳೆ ಪ್ರೇಮಿ. ಲಚ್ಚು ನೇ ಮುಲ್ತಲೆ ಮೂಲು. ಅವಳು ನಿದ್ದೆಯಿಂದ ಎದ್ದದಷ್ಟೇ, ಸ್ವಲ್ಪ ಕೋಪದಲ್ಲಿದ್ದಾಳೆ. ಇಂಚಿನೊಳ್ಳೆ ನೇ ಮುಲ್ತುಲೆ ಏರ್ ಮಗೆ ಏರಂದು ಏರು. ಅಮ್ಮನೇ ಅಮ್ಮ. ತುಂಬ ಜನ ಕೇಳ್ತಾಯಿದ್ರಿ ಮಗುವನ್ನು ಯಾಕೆ ವ್ಲಾಗಲ್ಲಿ ತೋರಿಸೋದಿಲ್ಲ ಅಂತ. ಸೊ ಹಾಗಾಗಿ ಅವಳನ್ನು ಒಂದ್ಸಲ ವ್ಲಾಗಲ್ಲಿ ತೋರಿಸುವ ಅಂತ ನಾನೊಂದಿನ ವೀಡಿಯೋ ಮಾಡ್ತೇನೆ ನನ್ನ ಮಗಳೊಟ್ಟಿಗೆ ಫುಲ್ ಡೇ. ಓಕೆ, ಸೊ ನಾನು ಮನೇಲಿ ಇರೋದಿಲ್ಲ ಅಲ್ಲ ಜಾಸ್ತಿ, ಹಾಗಾಗಿ ಮಗಳೊಟ್ಟಿಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಇನ್ನು ಮಗಳೊಟ್ಟಿಗೆ ವೀಡಿಯೋ ಮಾಡ್ತೇನೆ ಆಯಿತಾ. ಜಾಸ್ತಿ ಸಂಜೆ ಆಗಿದೆ ಗೈಸ್. ಎಷ್ಟು ಗಂಟೆ ಆಯಿತು ಗೊತ್ತುಂಟಾ? 6:54 ಆಗಿದೆ. ನಮ್ಮ ಕಡೆ ಈಗ ಉಂಟು. ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಇದು ಹಾಕಿದ್ದೆ, ಎಂತ ಒಂದು ಪೋಸ್ಟ್ ಹಾಕಿ ಹೇಳಿದ್ದೆ, ಆಸ್ಕ್ ಮೀ ಕ್ವೆಶ್ಚನ್ ಇರುತ್ತಲ್ಲ, ದಾಲ ಪಂಡ್ರೆ ಉಂಡ ಗೈಸ್ ಅಂತ ಹಾಕಿದ್ದೆ. ಸೊ ತುಂಬ ಜನ ಕಮೆಂಟಲ್ಲಿ ಕೆಲವೊಂದಿಷ್ಟು ಹೇಳಿದ್ರಿ. ಅದರಲ್ಲಿ ಯೂಟ್ಯೂಬ್ ವಿಷಯ ಕೂಡ ಬಂತು, ಮನೆ ತೋರಿಸಿ ಹಾಗೆ ಅಂತ. ನಮ್ಮ ಮನೆಯಲ್ಲೇ ಲಾಗ್ ಮಾಡ್ತಿದ್ದೇನೆ ದಿನ, ಇನ್ನು ಮನೆ ತೋರಿಸ್ಲಿಕ್ಕೆ ಎಂತ ಉಂಟು. ಆದರೆ ಮನೆಯದೊಂದು ಸ್ಟೋರಿ ಉಂಟು, ಸೊ ಅದನ್ನು ಆದಷ್ಟು ಬೇಗ ನಾನು ವ್ಲಾಗ್ ಮಾಡಿ ಹಾಕ್ತೇನೆ. ಓಕೆ, ಇಲ್ಲಿ ಯಾರಾದರೂ ಬಂದರೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಬಲ್ಲ ಶುರುವಾಣು ಮಾರ್ರೆ ವೀಡಿಯೋ ಅಂತ ಹೇಳ್ತಾರೆ. ನೋಡಿ ನನ್ನ ಮಗಳನ್ನು, ಲಚ್ಚು ಅವಳನ್ನು ಚಾಪೆಯಲ್ಲಿ ಇಲ್ಲಿ ಹಾಕಿದ್ರೆ ಇಲ್ಲಿ ಬಂದಿರ್ತಾಳೆ. ಇವಳದ್ದು ಸ್ನಾನ ಎಲ್ಲ ಆಯಿತು. ಏಯ್ ತಾಗು ಬಲೆ ಇಂಚಿ ಬಲೆ ಹಾಂ. ಇವಳು ಸ್ನಾನ ಎಲ್ಲ ಆಯಿತು. ಸೊ ಇನ್ನು ಈಗ ಆಟ ಆಡ್ತಿರ್ತಾಳೆ, ಸ್ವಲ್ಪ ಹೊತ್ತಾಗುವಾಗ ಜೋರು ಕೂಗ್ತಾಳೆ, ಮತ್ತೆ ಸ್ವಲ್ಪ ಮಲಗ್ತಾಳೆ. ಇಷ್ಟೇ ಇವಳ್ದು. ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಸ್ಟಾಪ್ ಇಲ್ಲ. ಹೌದೌದು ಮೆಲ್ಲ ಅಂಚಿ ಬೂರು ಬರು ತಾಗು ಜಜಾ ಲಚ್ಚು ಮಗಿ. ಏಯ್ ಕೈ ಪಾಡ್ರಜಿ ಬಾಯ್ಕ್. ಆತೆ ಚೀಚಿ ಲಚ್ಚು. ಎಸ್ ಕೇಸ್ ಇವತ್ತಿನ ವಿಡಿಯೋ ಇಷ್ಟೇ. ಸೊ 8 ಗಂಟೆ ಆಯಿತು, ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾಳೆ ಇನ್ನಷ್ಟು ಜಾಸ್ತಿ ವಿಡಿಯೋ ಮಾಡ್ತೇನೆ. ಸೊ ಈಗ ಜಸ್ಟ್ ಒಂದು 9 to 10 ಮಿನಿಟ್ಸ್ ಆಗ್ಬೋದು ಅಷ್ಟೇ ವಿಡಿಯೋ. ಎಸ್, ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಮಧ್ಯಾಹ್ನ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.